ಶೂಲದಿಂದ ಶೋಣಿತ ಜನಪದದಲ್ಲಿಯೇ ಸಹೋದರಾದಿ ಶುಂಭಾಗ್ರಜ ಶುಂಭ ಸಾಧ್ವಿಯಾದಂತಹ ಧನುದೇವಿ ಹಾಗೂ ಕಶ್ಯಪರದ್ದಾದಂತಹ ಪವಿತ್ರಪೂರ್ಣವಾದಂತಹ ದಾಂಪತ್ಯದಲ್ಲಿ ಪ್ರಪಂಚದ ಬೆಳಕನ್ನು ಕಂಡವರು ನಾವು ಭಯರು. ನಿಜವಣ್ಣ ಶುಂಭಾನಿ ಶುಂಭೋ ಎಂಬಂತ ಎರಕವಾದ ನಮಗೆ ಶೋಣಿತದ ಪೀಠವನ್ನೇ ಆಳ್ವಿಕೆ ಮಾಡ್ತಾ ಇರುವಂತಹ ಕಾಲಕ್ಕೆ ಅಮ್ಮ ಹೇಳಿದ್ರು, ನಿಮ್ಮ ಹುಟ್ಟಿನ ಉದ್ದೇಶವೇನ ಮಕ್ಕಳೇ? ದಾನವರ ಉದ್ಧಾರವೇ ನನ್ನ ಉದ್ದೇಶ ಅಂತ. ಮಾತೆಯ ಈಪ್ಸಿತ ಬಂದರಿದ್ದಂತಹ ನಾವು ಅವರ ಕಾಂತಾರವನ್ನು ಪ್ರವೇಶ ಮಾಡಿ ವಿಧಾತನ ಕುರಿತಾಗಿ ತಪಸ್ಸನ್ನು ಆಚರಿಸಿದೆವು. ಹೌದಣ್ಣ, ಅವನ ಪ್ರಸನ್ನತೆಗೆ ಪಾತ್ರರಾದೆವು. ಅಮೋಘವಾದಂತಹ ಅವರ ಬಲವನ್ನು ಹೊಂದಿದೆವು. ಸರಿ ಸರಿ. ಧರೆಯ ಯೋನಿಜರಿಂದ 3 ಮೂರ್ತಿಗಳಿಂದ ಮರಣವೇ ಇಲ್ಲ ಎಂಬಂತ ಅವರ ಬಲವನ್ನು ಪಡೆದು ಮರಳಿನ ಬಲವನ್ನು ಸೇರಿದೆವು. ನಾವು ಸಾಧಿಸಿದ್ದೇದು ಕಡಿಮೆಯೇ. ವರ್ಣಿಸುವುದಕ್ಕೆ ಅಸಾಧ್ಯವೇ ಸರಿ. ಆದ್ರೆ ಹೊರಬಲಾನ್ವಿತರಾದಂತ ನಾವು ಮೊದಲಾಗಿ ಪಾತಾಳ ಲೋಕವನ್ನು ಸೇರಿದೆವು. ಉರಗಾದಿಗಳ ಮೆಟ್ಟಿದೆವು. ಭೂಲೋಕದಲ್ಲಿ ಭೂಭುಜರ ದರ್ಪವನ್ನು ಮುರಿದಿದ್ದೇವೆ. 2 ಲೋಕ ಸ್ವಾಧೀನವಾಗಿದೆ. ಇನ್ನು ಯಾವ ಕಡೆಗೆ? ಉಭಯ ಲೋಕಗಳು ಸ್ವಾಧೀನವಾದಲ್ಲಿಗೆ ನಮಗೆ ವಿರಾಮವಲ್ಲ, ಇನ್ನೇನು ಶ್ರೇಷ್ಠ ಲೋಕವಾದಂತಹ ಸ್ವರ್ಗಧಾಮ ಅದನ್ನು ಸ್ವಾಧೀನಪಡಿಸಿದಲ್ಲಿಗೆ ನಮಗೆ ಸಮಾಧಾನ. ಹಾಗಾಗಿ ಇದು ಸಮಕಾಶವಲ್ಲ. ನಮ್ಮ ದೈತ್ಯ ಸೇನೆ ಸಿದ್ಧವಾಗಲಿ. ಈ ಕ್ಷಣವೇ
ಆಶ್ಚರ್ಯವಾಗಬಹುದು. ಆಶ್ಚರ್ಯ ಎಂತದ್ದು ನಿನ್ನನ್ನು ನೋಡಿದ್ರೆ? ಇಷ್ಟರವರೆಗೆ ಇದ್ದ ಮುಖ ನೋಡ್ಲಿಲ್ಲ, ಈ ಹೊಸ ಮುಖ ಯಾರು ಅಂತ. ಓ, ಯಾರು ಅಂತ ಹೇಳಾಗಿದ್ರೆ. ಆದ್ರೆ ನಾನು ಒಬ್ಬನೇ ಬಂದದ್ದಲ್ಲ, ಮತ್ತೆ ನನ್ನ ಹಾಗೆ ಇನ್ನೊಬ್ಬ ದೈತ್ಯ ವೀರ ಇದ್ದಾನೆ. ಮತ್ತಿನ್ನೇನು ವಿಶೇಷ? ಈ ಸಮಯದಲ್ಲಿ ದೇವಲೋಕದ ಸ್ವಾಧೀನ ಮಾಡುವಂತ ಉದ್ದೇಶವನ್ನು ಇರಿಸಿಕೊಂಡು ಬಂದಿದ್ದೇವೆ. ದೇವೇಂದ್ರ, ಏನು ಗಜವನ್ನು ಏರಿ ಬಂದೆಯ? ನಾವು ಹೆದರುವುದಿಲ್ಲ. ಒಳ್ಳೆಯ ಮಾತಿಗೆ ಮಾನ್ಯತೆಯನ್ನು ಕೊಟ್ಟು ದೇವಲೋಕವನ್ನು ಬಿಟ್ಟು ಕೊಡು. ಕೆಟ್ಟವನೇ ಮಾತೆ ದುರ್ಗಾಂಬಿಕೆ ದೇವಿ ನೀವೆಲ್ಲ ಹುಟ್ಟಿದಾಗಳಿಗೆ ಎಲ್ಲಿ ಕಾಣುವುದೇ ಮೇಲುಲೋಕ ನಿಮ್ಮ ಪಾಲಿಗೆ. ನಮ್ಮದ್ದು ಸ್ವಭಾವವೇ ಹಾಗೆ. ನಿಮ್ಮ ಸ್ವಭಾವ ಇರಬಹುದು, ಆದ್ರೆ ನಿಮ್ಮ ಭಾವವನ್ನು ನಾವು ಅರಿತವರಿದ್ದೇವೆ. ನಿನಗೆಲ್ಲ ಯಾಕೆ ದೇವೇಂದ್ರ ಇದು ಬೇಕ? ನಿನಗೆ ನಮಗೆ ಬೇಕು ಅಂತ ಕೇಳಬೇಡ, ನಿನಗೆ ಬೇಕಾ ಇದೆಲ್ಲ? ನಮಗೆ ಬೇಕಾಗಿಯೇ ಬಂದವರು. ಯಾಕೆ ಹೇಳ್ತೇನೆ ಕೇಳು. ಈ ಹಿಂದೆ ಬಂದವರು ಯಾರೂ ಇಲ್ಲಿ ಶಾಶ್ವತವಾಗಿ ಅವರ ಹಾಗೆ ನಾವು ಅಂತ ತಿಳಿಬೇಡ. ವರ ಪಡೆದಾಗಳಿಗೆಯಲ್ಲಿ ನಿಮ್ಮದಾಗುವುದಿಲ್ಲ. ನಮ್ಮ ಹೊಸ ಆಡಳಿತ, ನಾವು ಮೂರು ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಈ ದೇವಗದ್ದುಗೆಯನ್ನು ಅಡರಿದವರು. ನೀವು ಹಾಗಲ್ಲ, ಹುಟ್ಟುತ್ತಲೇ ಅನ್ಯಾಯ ಅಧರ್ಮವನ್ನೇ ಮಾಡುತ್ತಾ ಬಂದವರು. ನಿಮಗಿದು ಶಾಶ್ವತವಾಗಿ ಉಳಿಯುವುದಿಲ್ಲ. ಹೋದರೆ ಒಳಿತು, ಅದರಂತಾದ್ರೆ ವಜ್ರಾಯುಧದ ಪೆಟ್ಟಿನ ರುಚಿಯನ್ನು ತೋರಿಸಿಕೊಂಡೇ. ಶುಂಭಾಸುರನಿದ್ದೇನೆ. ನೀನು ವಜ್ರಾಯುಧ ಪಾಲಿಯಾಗಿ ಆಗಮಿಸಿದಂತಾನಿಲ್ಲ ಪರಿಚಯ. ಹೇಳಬೇಕಾದ ಅಗತ್ಯವೇನೂ ಗೊತ್ತಾಯ್ತಲ್ಲ ನಿನಗೆ. ಗರುದೇವಿಯ ಕುಮಾರಕರಾದಂತಹ ನನ್ನ ಉದ್ದೇಶ ಏನು ಮಲ್ಲಯ್ಯ? ಏನದು? ನಾಕಪೀಠವನ್ನೇರಬೇಕೆಂಬ ಬಯಕೆ ಓಹೋ, ಈಡೇರಿಸಿಂತಾದ್ರೆ ಉಳಿಯ ಕೊಡ್ತೇನೆ. ವಿರೋಧಿಸಿದ್ರೆ ಸಜ ಪಡೆಯಿದ್ದಾವೆ. ಯಾಕೆ ಹೇಳಿದಂತ ಕೇಳು. ಶಂಭುವಿಗೆ ಬಿಗಿಲು. ನೀನು ದೇವಗದ್ದುಗೆಯನ್ನು ಆಡರಬೇಕು ಎಂಬ ಕನಸನ್ನು ಹೊತ್ತು ಬಂದಿರುವೆ. ಈಡೇರಿಸ್ತೇನೆ ನಾನು. ಇದು ನನಸಾಗುವುದಕ್ಕೆ ಸಾಧ್ಯವೇ ಇಲ್ಲ. ಮಾಡಬಲ್ಲೆ ಅಂತ ಸಾಮರ್ಥ್ಯ ನನಗಿದೆ. ಈ ದೇವಗದ್ದುಗೆ ಈ ಸುರಪನ ಬಾಲಿಗೆ ಹೇಗೆ ಸಿಕ್ಕಿದೆ? ನೀನು ಏನು ಮಾಡಿದ್ದೀಯ? ಇದನ್ನು ಅರ್ಥ ಮಾಡಿಕೊಂಡಿದ್ದೀಯೋ? ಏನು ಮಾಡಿದಿ ನೀನು? ಶತೋತ್ತರವನ್ನು ಗೈದು ಮೂರು ಮೂರ್ತಿಗಳನ್ನು
ವೆಚ್ಚಿಸಿ ಪಡೆದಂತಹ ಕೃತುವಿನ ಫಲವೇ ಈ ದೇವಗದ್ದುಗೆ. ಇದನ್ನು ಅಡರಿದ್ದೇನೆ ನಾನು. ನನಗೆ 100 ಯಜ್ಞ ಮಾಡಿ ಅಷ್ಟು ಕಾಯ್ಲಿಕ್ಕೆ ಸಮಯ ಇಲ್ಲ, ನಿನಗೆ ವ್ಯವಧಾನ ಇಲ್ಲ ಅಂತ. ನಿನಗೆ ವ್ಯವಧಾನ ಇಲ್ಲ. ಈಗಿಂದ ಈಗ ಪೀಠ ಇರ್ಬೇಕು. ಆದ್ರೆ ಒಂದು ಹೇಳ್ತೇನೆ, ಈಗಿಂದೀಗಲೇ ಏರಬೇಕು ಅಂತ ಅವಸರ ಪಟ್ಟೆ ಅಂತಾದ್ರೆ ಅವಸರವೇ ಅನರ್ಥಕ್ಕೆ ಹೇತುವಾದೀತು. ಇದನ್ನು ನೆನಪಿಟ್ಟುಕೊಳ್ಳಬೇಕು ನೀನು. ಬಹಳ ದೀರ್ಘಕಾಲದ ಆಲೋಚನೆ ಇದೆ, ಬ್ರಹ್ಮದೇವರ ತಪಶ್ಚರ್ಯ ಇದೆ, ನೀನು ವರಬಲವಿದೆ. ವರ ಬಲವನ್ನು ದೀರ್ಘ ಆಲೋಚನೆಯನ್ನು ಮಾಡಿದ್ದು ಅದು ಸಾಕಾಗಲಿಲ್ಲ. ದೇವಗದ್ದುಗೇನು ಅಡರಬೇಕು, ಸಿಂಹವಿಷ್ಠನವನ್ನು ಏರಬೇಕು, ಈ ಬಯಕೆ ನಿನ್ನದ್ದಾದ್ರೆ ಅದು ಖಂಡಿತ ಕೈ ಸೇರುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ವಜ್ರಾಯುಧದ ಘಾತ ನಿನ್ನ ಪಾಲಿಗೆ ಸಿಕ್ಕಿತು ಅಂತಾದ್ರೆ ನೀನು ಹುಟ್ಟಿಲ್ಲ ಅಂತ ಆಡಿಸಿ ಮಾಡಿಬಿಟ್ಟೆ. ವಜ್ರವನ್ನು ಪುಡಿಗಾಯ್ತು ನೋಡಿ. ಅವರಿಗೆ ಧೈರ್ಯ ಇಲ್ಲ. ನಮ್ಮ ಸ್ವರ ಹಿಂದಿನವರಿಗೆ ಕೇಳಿಸಿದಲ್ಲ, ಕೇಳುವುದೇನು ಕೇಳದೆ ಸಾಕು ಸಾಕು. ನಮ್ಮದು ಭೂಲೋಕದಿಂದ ಇಲ್ಲಿವರೆಗೆ ಕೇಳಿಸಿದ. ಹೌದಪ್ಪ, ಇನ್ಯಾಕೆ ಇಷ್ಟು ಸಮಯದಲ್ಲಿ ದುಡಿಮೆ ಮಾಡಿದ್ದು ಇವತ್ತೇ ನಾನು. ನಮ್ಮನ್ನು ನೋಡಿ ಹೆದರಿದ್ರಿ ಇವರೆಲ್ಲ. ಇದು ಹೊಸತೆಂತದ್ದು ಕಥೆ ಅಂತ. ದೇವತೆಗಳಿಗೆ ಆಶ್ಚರ್ಯವಾಗಿದೆ. ದೇವಲೋಕ ಸ್ವಾಧೀನವಾಗಿದೆ. 3 ಲೋಕದ ಒಡೆಯ ನೀನೆ. ಇನ್ನು ಮುಂದೆ ಸೂರ್ಯ ಚಂದ್ರರ ನಡೆ, ಅದಕ್ಕೆ ನಾನು ತಡೆ ಒಡ್ಡುತ್ತೇನೆ. ಹೇಳ್ಬೇಕು ಅವರಿಗೆ ಬೇಡಲ್ಲ. ನೀನು ಚಂದ್ರ, ನಾನು ಸೂರ್ಯ. ಆದೀತು. ನಾವು ಉಭಯರು ಆಕಾಶದಲ್ಲಿ ಕಾಣಿಸುವುದು. ಒಳ್ಳೆ ಯಮನ ದಂಡವನ್ನು ಕಿತ್ತುಕೊಂಡು ನಾನೇ ದಂಡಧರ. ನನಗೆ ಏನು ವ್ಯವಹಾರ ಇದ್ರು ರಾತ್ರಿ ಮಾತ್ರ, ನೀನು ಹಗಲಲ್ಲಿ ಕಾಣಿಸುವುದು ಮಾತ್ರ. ಅಲ್ಲಲ್ಲ, ನಾವು ಜೊತೆಯಾಗಿರ್ಬೇಕು ಅಂತ. ಹೌದು, ಹೆಚ್ಚಿನ ಕೆಲಸ ಎಲ್ಲ ಹಾಗಿರುವಂತ. ಸೂರ್ಯನಿಗೆ ಹಗಲು, ಚಂದ್ರಮನಿಗೆ ರಾತ್ರಿ. ಸರಿ. ಆಮೇಲೆ ಅರ್ಪಣ ಇನ್ನುಳಿದಂತಹ ವಿಚಾರಗಳು ಯಾರಿಗೂ ಹಲವಾರು, ಎಲ್ಲ ಶುಂಭಾರ್ಪಣ. ಸಾಕ ಹೋರಾಟದಲ್ಲಿ ಆಯಾಸ ಅಂತ ಆಗುತ್ತಲ್ಲ. ನನಗೆ ಒಟ್ಟಿನಲ್ಲಿ ವಿಶ್ರಾಂತಿ ಬೇಕು. ಆದ್ರೆ ಒಂದು ಏನು, ಸ್ವರ್ಗಲೋಕದ ಪ್ರತಿಯೊಂದು ಸೌಧಗಳನ್ನು ನೋಡ್ಬೇಕು, ಅಪ್ಸರರನ್ನು ನೋಡ್ಬೇಕು, ಅವರಲ್ಲಿ ಮಾತನಾಡ್ಬೇಕು. ಒಳ್ಳೆ 4 ದಿವಸ ಇಲ್ಲಿದ್ದು ಆಮೇಲೆ ನಮ್ಮದ್ದಾದಂತಹ ಜನ್ಮಭೂಮಿ ಇದೆ ಶೋಣಿತಾಪುರ, ಅಲ್ಲಿಗೆ ಹೋಗೋಣ. ಹೀಗೆ ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.